ವೇಗಸ್ ಫಿಲ್ಮ್ಸ್ ಲಾಂಛನದಲ್ಲಿ ತಯಾರಾದ ಹೆಸರಾಂತ ಹಿರಿಯ ಸಾಹಸ ನಿರ್ದೇಶಕ ರಾಮ್ ಶೆಟ್ಟಿ ಯು ನಿರ್ದೇಶನದ ರೋಷನ್ ವೇಗಸ್ ನಿರ್ಮಾಣದ ಏರೆಕಾವಿಯೇ ಕಿರಿಕಿರಿ ತುಳು ಸಿನಿಮಾ ಡಿಸೆಂಬರ್ 24ರಂದು ರಿಲೀಸ್ ಆಗಲಿದ್ದು ಡಿಸೆಂಬರ್ 15ರಂದು ಮಧ್ಯಾಹ್ನ 2 ಗಂಟೆಗೆ ಚಿತ್ರದ ಆಕ್ಷನ್ ಟೀಸರ್ ವೇಗಸ್ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಳ್ಳಲಿದೆ. ಮಂಗಳೂರಿನ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಏರೆಕಾವಿಯೇ ಕಿರಿಕಿರಿ ತುಳು ಚಿತ್ರದ ಆಕ್ಷನ್ ಟೀಸರ್ ಅನ್ನು ವೇಗಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಳಿಸಲಿದ್ದಾರೆ. ಈ ಆಕ್ಷನ್ ಟೀಸರ್ನಲ್ಲಿ ಮೂಡಿಬಂದಿರುವ ಆಕ್ಷನ್ ದೃಶ್ಯಗಳನ್ನು ಕನ್ನಡದ ಮಾಸ್ ಆಕ್ಷನ್ ಡೈರೆಕ್ಟರ್ ಮಾಸ್ ಮಾಥಾ ಮತ್ತು ನಿರ್ದೇಶಕ ರಾಮ್ ಶೆಟ್ಟಿ ಅವರು ಜೊತೆಯಾಗಿ ಸಂಯೋಜನೆ ಮಾಡಿದ್ದಾರೆ. ಮಂಗಳೂರು ಮೂಲದ ರೋಷನ್ ವೇಗಸ್ ಅನ್ನುವಂಥವರು ನಿರ್ಮಾಣ ಮಾಡಿ ಏರೆಗಾವಿಯೇ ಕಿರಿಕಿರಿ ಅನ್ನುವಂಥ ಒಂದು ತುಳು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ನಿರ್ದೇಶಕರು ರಾಮ್ ಶೆಟ್ಟಿ ಅನ್ನುವಂಥವ್ರು ಎಲ್ಲ ಸ್ಥಳೀಯ ಕಲಾವಿದರನ್ನು ಸ್ಥಳೀಯ ತಂತ್ರಜ್ಞರನ್ನು ಹಾಕ್ಕೊಂಡು ಭಾಳ ಅಚ್ಚುಕಟ್ಟಾಗಿ ಒಂದು ಆ್ಯಕ್ಷನ್ ಮೂವಿ ಪ್ಲಸ್ ಕಾಮಿಡಿ ಭಾಳ ಒಂದು ತುಳು ಚಿತ್ರ ಐಡಿಯಲ್ಲಿ ಯಾವ ರೀತಿ ಇರುತ್ತೆ ಆ ಥರ ಮಾಡಿದ್ದಾರೆ. ಅದರದ್ದು ಮೇಕಿಂಗು ಮತ್ತು ಕ್ವಾಲಿಟಿ ಎಲ್ಲ ತುಂಬ ಉತ್ಕೃಷ್ಟವಾಗಿದೆ. ಇವರ ಒಂದು ಚಿತ್ರ ಡಿಸೆಂಬರ್ 24ಕ್ಕೆ ರಿಲೀಸ್ ಆಗ್ತಾಯಿದೆ. ಯಶಸ್ವಿಯಾಗಲಿ, ಇನ್ನೂ 10 ಚಿತ್ರಗಳನ್ನು ಮಾಡಲಿಕ್ಕೆ ಇವರಿಗೆ ಸ್ಫೂರ್ತಿಯಾಗಲಿ. ತುಳು ಚಿತ್ರಗಳನ್ನು ನೋಡುವಂಥ ಪ್ರತಿಯೊಬ್ಬರು ವೀಕ್ಷಕರು ಈ ಸಿನಿಮಾವನ್ನು ಬಂದು ವೀಕ್ಷಿಸಿ ಮತ್ತು ಯುವ ಪ್ರತಿಭೆಗಳಿಗೆ ಮತ್ತು ಯುವ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಬೆಂಬಲ ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ನೈಸ್ನಾ? ಸಮೃದ್ಧಿ ಬ್ಯಾಂಗಲ್ ನಾನ್ ತಗೋತಿದ್ದೀನಿ. ಎಲ್ಲ ಕಡೆ ಚೌಕಾಸಿ ಮಾಡ್ತೀಯಲ್ಲ, ಜ್ಯುವೆಲ್ಲರಿಗಾಗಿ ಮಾಡಲ್ವಾ? ಚೌಕಾಸಿ ಅಗತ್ಯವಿದೆ, ಆದ್ರೆ ಮಲಬಾರ್ನಲ್ಲಿ ಅದರ ಅಗತ್ಯವಿಲ್ಲ. ಅವರು ಹೇಳುದು ನಿಜ. ಇದು ಮಲಬಾರ್ನ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ನಿಮ್ಗೆ ಹಾಗೂ ನನ್ಗೆ. ಇದರಿಂದ ನಮ್ಮೆಲ್ಲರಿಗೂ ಸಿಗುತ್ತೆ ಟೋಟಲ್ ವ್ಯಾಲ್ಯೂ ಫಾರ್ ಮನಿ ಗ್ಯಾರಂಟಿಡ್. ಎಲ್ಲ ದಿನ ಹಾಗೂ ಎಲ್ಲ ಕಡೆ. ಎಕ್ಸಾಕ್ಟ್ಲಿ. ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ಎಲ್ರಿಗೂ, ಎಲ್ಲ ದಿನವೂ ಹಾಗೂ ಎಲ್ಲ ಕಡೆಯೂ. ಪ್ರಾಮಿಸ್ ಇಸ್ ಅ ಪ್ರಾಮಿಸ್.